ಜಿಲ್ಲೆ ತುರುವೇಕೆರೆ ಪಟ್ಟಣದಲ್ಲಿರುವ ಪ್ರವಾಸಿ ಮಂದಿರದಲ್ಲಿ ತುರುವೇಕೆರೆ ತಾಲೂಕು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಛಲವಾದಿ ಮಹಾಸಭಾ ನಡೆಸಲಾಯಿತು. ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಜಗದೀಶ್, ತುರುವೇಕೆರೆ ತಾಲೂಕಿನಲ್ಲಿ ಕುಣಿಗಲ್ ಡಿವೈಎಸ್ಪಿ ರಮೇಶ್ ಬಂದ ಮೇಲೆ ಸುಮಾರು 7 ಪ್ರಕರಣಗಳು ದಾಖಲಾಗಿದೆ. ಆದರೆ ಎಸ್ಪಿ ರಮೇಶ್ ರವರು ದಲಿತ ದೌರ್ಜನ್ಯ ಕಾಯ್ದೆ ಪ್ರಕರಣಗಳಲ್ಲಿ ಕರ್ತವ್ಯ ಲೋಪ ಎಸಗಿದ್ದಾರೆ ಎಂದು ಆರೋಪಿಸಿದರು. ದಲಿತ ದೌರ್ಜನ್ಯ ಪ್ರಕರಣಗಳು ದಾಖಲಾಗುವ ಮುಂಚೆಯೇ ಸ್ಥಳ ಪರೀಕ್ಷೆ ಮಾಡುತ್ತೇವೆ, ಪ್ರಕರಣ ತನಿಖೆ ಮಾಡುತ್ತೇವೆ ಎಂದು ದೂರುದಾರರನ್ನು ದಾರಿ ತಪ್ಪಿಸುತ್ತಿದ್ದಾರೆ. ಈ ಪ್ರಕರಣ ದಾಖಲಿಸಲು ವಿಳಂಬ ಮಾಡುತ್ತಿದ್ದಾರೆ. ಈ ವಿಳಂಬದಿಂದಾಗಿ ತುರುವೇಕೆರೆ ತಾಲೂಕಿನಲ್ಲಿ ದೌರ್ಜನ್ಯ ಪ್ರಕರಣಗಳು ಮಿತಿ ಮೀರಿ ಹೋಗಿವೆ. ಸ್ಥಳೀಯ ಪೊಲೀಸರಿಗೆ ದೂರು ಬಂದ ತಕ್ಷಣ ಕೇಸು ದಾಖಲಿಸುವಲ್ಲಿ ಸರಿಯಾದ ನಿರ್ದೇಶನ ನೀಡುವಲ್ಲಿ ಅವರು ವಿಫಲರಾಗಿದ್ದಾರೆ ಎಂದು ದೂರಿದರು. ಛಲವಾದಿ ಮಹಾಸಭಾದ ಪದಾಧಿಕಾರಿಗಳು ಖುದ್ದು ಭೇಟಿ ಮಾಡಿ ಕೇಸು ದಾಖಲು ಮಾಡುವಂತೆ ಒತ್ತಾಯಿಸಿದಾಗ ಅನಿವಾರ್ಯವಾಗಿ ಕೇಸು ದಾಖಲಿಸಿಕೊಳ್ಳುತ್ತಾರೆ. ಕೇಸು ದಾಖಲಿಸಿಕೊಂಡ ನಂತರ ಆರೋಪಿಗಳನ್ನು ಬಂಧಿಸಬೇಕು. ಆರೋಪಿಗಳನ್ನು ಬಂಧಿಸದೆ ಉಡಾಫೆಯ ಉತ್ತರ ಹೇಳಿ ಕಳುಹಿಸುತ್ತಾರೆ. ಆರೋಪಿಗಳು ನಿರೀಕ್ಷಣಾ ಜಾಮೀನು ಪಡೆಯಲು ಇವರೇ ದಾರಿ ಮಾಡಿಕೊಡುತ್ತಾರೆ. ಹೀಗೆ ಡಿವೈಎಸ್ಪಿ ರಮೇಶ್ ಬಂದ ಮೇಲೆ ಎಲ್ಲಾ ದಲಿತ ದೌರ್ಜನ್ಯ ಪ್ರಕರಣಗಳಲ್ಲಿ 15 ದಿನಗಳಲ್ಲಿ ನಿರೀಕ್ಷಣಾ ಜಾಮೀನು ದೊರೆತಿವೆ. ಸರಿಯಾಗಿ ತನಿಖೆ ಮಾಡದೆ, ಚಾರ್ಜ್ ಶೀಟ್ ಮಾಡದೆ ಏಕಾಏಕಿ ಬಿ ರಿಪೋರ್ಟ್ ಮಾಡಿದ್ದಾರೆ ಎಂದು ಅವರು ಆರೋಪಿಸಿದರು. ಒಟ್ಟು 7 ಕೇಸುಗಳಾದ ನಾಗರಾಜು, ನಾಗರತ್ನಮ್ಮ, ಜ್ಯೋತಿ, ಶಿವಾನಂದ, ಮಂಜುನಾಥ್, ಚಂದ್ರನಾಯಕ, ಹಟ್ಟಯ್ಯ, ಇದರಲ್ಲಿ ಮಂಜುನಾಥ್ ರವರ ಪ್ರಕರಣದಲ್ಲಿ ಬಿ ರಿಪೋರ್ಟ್ ನೀಡಿರುತ್ತಾರೆ. ಇನ್ನೆರಡು ಪ್ರಕರಣದಲ್ಲಿ ದೂರಿನಲ್ಲಿ ಸೇರಿರುವ ಆರೋಪಿಗಳ ಪಟ್ಟಿಯಲ್ಲಿ ನೆಪ ಮಾತ್ರಕ್ಕೆ 2 ಅಥವಾ 3 ಜನರ ಮೇಲೆ ಕೇಸು ದಾಖಲು ಮಾಡಿರುತ್ತಾರೆ. ಇವೆಲ್ಲವನ್ನು ಗಮನಿಸಿದರೆ ಡಿವೈಎಸ್ಪಿ ರವರ ಕರ್ತವ್ಯ ಲೋಪ ಎದ್ದು ಕಾಣುತ್ತಿದೆ. ಇವರ ವಿಳಂಬ ನೀತಿಯಿಂದ ಆರೋಪಿಗಳು ನಿರೀಕ್ಷಣಾ ಜಾಮೀನು ತೆಗೆದುಕೊಳ್ಳಲು ಅವಕಾಶ ಮಾಡಿಕೊಟ್ಟಂತಾಗುತ್ತಿದೆ. ಆರೋಪಿಗಳಿಗೆ ಕಾಲಾವಕಾಶ ಕೊಟ್ಟ ಸಮಯದಲ್ಲಿ ಸಾಕ್ಷ್ಯವನ್ನು ನಾಶ ಮಾಡುತ್ತಾರೆ ಎಂದು ಅವರು ಹೇಳಿದರು. ಪ್ರಕರಣಗಳ ಚಾರ್ಜ್ ಶೀಟ್ ಮಾಡುವ ಸಂದರ್ಭದಲ್ಲಿ ದೂರುದಾರರನ್ನೇ ಆರೋಪಿಗಳಂತೆ ಕಾಣುತ್ತಾರೆ. ಆರೋಪಿಗಳಿಂದ ಮರುದೂರು ಪಡೆದುಕೊಂಡು ದಲಿತ ದೂರುದಾರರ ಮೇಲೆ ಕೌಂಟರ್ ಕೇಸ್ ದಾಖಲಿಸಿಕೊಂಡು ದಲಿತರ ವಿರೋಧಿ ನೀತಿಯನ್ನು ಅನುಸರಿಸುತ್ತಾರೆ. ಆದುದರಿಂದ ಡಿವೈಎಸ್ಪಿ ಅವರ ನಡೆಯನ್ನು ಖಂಡಿಸುತ್ತೇವೆ. ಈ ಪ್ರಕರಣದಲ್ಲಿ ಲೋಪದೋಷ ಇರುವ ಡಿವೈಎಸ್ಪಿ ರವರನ್ನು ಕೂಡಲೇ ಅಮಾನತು ಮಾಡಬೇಕು, ಇಲ್ಲದಿದ್ದರೆ ಉಗ್ರವಾದ ಹೋರಾಟವನ್ನು ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಛಲವಾದಿ ಮಹಾಸಭಾ ಅಧ್ಯಕ್ಷ ಡೊಂಕಿಹಳ್ಳಿ ರಾಮಣ್ಣ, ಪುರರಾಮಚಂದ್ರು, ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಕೆಎಚ್ ಹನುಮಂತಯ್ಯ, ಕಾಚಿಹಳ್ಳಿ ಪುಟ್ಟರಾಜು, ಬಾಳೆಕಾಯಿ ಶಿವಶೇಖರ್, ನರಿಗೆಹಳ್ಳಿ ಹಟ್ಟಯ್ಯ, ತುರುವೇಕೆರೆ ಮುರಳಿ ಇದ್ದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ತಾಲೂಕು ಛಲವಾದಿ ಮಹಾಸಭಾದ ವತಿಯಿಂದ ಈ ದಿನ ಜಂಟಿ ಪತ್ರಿಕಾಗೋಷ್ಠಿ ಏರ್ಪಡಿಸಿರುವ ಉದ್ದೇಶ ಏನು ಅಂದರೆ, ತಾಲೂಕಿನಾದ್ಯಂತ ಸುಮಾರು 7 ಅಟ್ರಾಸಿಟಿ ಕೇಸ್ಗಳು ಈಗ ಬಂದಿರತಕ್ಕಂಥ ಡಿವೈಎಸ್ಪಿ ರಮೇಶ್ ಬಂದ ಮೇಲೆ ಆಗಿದ್ದಾವೆ. ಈ 7 ಅಟ್ರಾಸಿಟಿ ಕೇಸ್ಗಳಲ್ಲಿ ಡಿವೈಎಸ್ಪಿ ರಮೇಶ್ ಅವರು ಕರ್ತವ್ಯ ಲೋಪವನ್ನು ಮರೆತಿದ್ದಾರೆ. ಹೇಗೆ ಅಂತಂದರೆ, ಈ ಅಟ್ರಾಸಿಟಿ ಕೇಸ್ ಹಾಕಕ್ಕೆ ಮುಂಚೆನೇ ನಾನು ತನಿಖೆ ಮಾಡ್ತೀನಿ, ನಾನು ನೋಡ್ತೀನಿ ಅಂತ ಅನ್ನೋದು, ವಿಳಂಬ ಮಾಡೋದ್ರಿಂದ ಸಾಕ್ಷಿ ನಾಶ ಆಗುವಂಥ ಒಂದು ಸಂದರ್ಭ ಬರುತ್ತೆ. ದೌರ್ಜನ್ಯ ಇನ್ನೂ ಮಿತಿಮೀರ್ತಾ ಇರುತ್ತೆ. ಆದರೂ ಇವರು ಕೇಸ್ ಹಾಕೋಕ್ಕೆ ವಿಳಂಬ ಮಾಡ್ತಾ ಇರ್ತಾರೆ. ಸ್ಥಳೀಯ ಪೊಲೀಸರಿಗೆ ನಿರ್ದೇಶನ ನೀಡಲ್ಲ, ಸರಿಯಾಗಿ ತಕ್ಷಣದಲ್ಲೇ ದೂರು ದಾಖಲು ಮಾಡ್ಕೊಳ್ಳಿ ಅಂತ ಅನ್ನಲ್ಲ. ಇವೆಲ್ಲ ಆಗಿ ಮುಂದಿನ ದಿನಗಳಲ್ಲಿ ಬಹಳ ತೊಂದರೆ ಅನುಭವಿಸೋ ಒಂದು ಸ್ಥಿತಿ ಬಂತು. ಕೊನೆಗೆ ಸಂಘಟನೆಯವರಿಗೆ ಈ ವಿಚಾರ ಗೊತ್ತಾಗಿ ನಾವು ಸಂಘಟನೆಯವರು ಹೋದಾಗ ನಾವು ಹೋದ್ಮೇಲೆ ಅನಿವಾರ್ಯವಾಗಿ ಕೇಸ್ಗಳನ್ನ ದಾಖಲು ಮಾಡ್ತಾರೆ. ಕೇಸ್ಗಳು ದಾಖಲು ಮಾಡಾದ್ಮೇಲೆ ಮುಂದಿನ ಕ್ರಮ ಯಾವ ರೀತಿ, ಅವ್ರನ್ನ ಬಂಧಿಸಬೇಕು. ಆರೋಪಿಗಳನ್ನ ಬಂಧಿಸಲ್ಲ, ಸ್ವೇಚ್ಛಾಚಾರವಾಗಿ ಬಿಟ್ಕೊಡ್ತಾರೆ. ಏನಾದ್ರು ಕೇಳಕ್ಕೆ ಹೋಯ್ತು ಅಂತಂದರೆ ಉಡಾಫಿಯಾಗಿ ಉತ್ತರ ಕೊಡ್ತಾರೆ. ಅವ್ರನ್ನ ನಿರೀಕ್ಷಣಾ ಜಾಮೀನು ತಗೊಳ್ಳೋ ವ್ಯವಸ್ಥೆನ ಅವರೇ ಮಾಡಿಸ್ಕೊಡ್ತಾರೆ ಅನ್ನೋದು ನಮ್ಮ ಆರೋಪ. ಯಾಕೆಂತಂದರೆ, ಈ ಕೇಸ್ಗಳೆಲ್ಲ ಆದ ಎಲ್ಲ ಕೇಸ್ಗಳಲ್ಲೂ 15 ದಿವಸಕ್ಕೆ ನಿರೀಕ್ಷಣಾ ಜಾಮೀನು ಸಿಗ್ತಾ ಇದೆ ಆಂಟಿಸಿಪೇಟರಿ. ಆದರೆ ಅದರಲ್ಲಿ ಯಾಕೆ ನಮ್ಗೆ ಇದು ಅರ್ಥ ಆಗ್ತಾ ಇದೆ ಅಂದರೆ, ಇವರು ಸರಿಯಾದ ರೀತಿಯಲ್ಲಿ ಅದನ್ನು ಡಿಫೆಂಡ್ ಮಾಡ್ಕೊತಾ ಇಲ್ಲ. ಅವರಿಗೆ ನಿರೀಕ್ಷಣಾ ಜಾಮೀನು ಸಿಗದಂಗೆ ವಾದ ಮಾಡ್ಸೋಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳಿಗೆ. ಸುಮ್ಮನೆ ಉಡಾಫಿಯಾದ ಒಂದು ಅಬ್ಜೆಕ್ಷನ್ ಆಗ್ತಾ ಇರ್ತಾರೆ. ಇದನ್ನು ನಾನು ಅವ್ರ ಗಮನಕ್ಕೆ ತಂದರೂ ಕೂಡ ನಾಳೆ ಮಾಡ್ತೀವಿ, ನಾಡ್ದು ಮಾಡ್ತೀವಿ ಅಂತ ಅಂದು ಕೂಡ 7 ಕೇಸಲ್ಲಿ ಯಾರಿಗೂ ಅವರು ಕ್ಯಾನ್ಸಲ್ನೇ ಮಾಡಿಸಿಲ್ಲ. ಬೇರೆಗೂ ಎಲ್ಲರಿಗೂ ಕ್ಯಾನ್ಸಲ್ ವ್ಯವಸ್ಥೆ ಮಾಡಿದ್ದಾರೆ ತಗೊಳಕ್ಕೆ. ಆಮೇಲೆ ಇನ್ನೊಂದು ಏನು ಅಂತಂದರೆ, ಒಂದು ಕೇಸನ್ನ ಬಿ ರಿಪೋರ್ಟೇ ಮಾಡಿಬಿಟ್ಟಿದ್ದಾರೆ, ಚಾರ್ಜ್ ಶೀಟ್ ಮಾಡೇ ಇಲ್ಲ. ಮಂಜುನಾಥ್ ಮತ್ತು ಸಿದ್ಲಿಂಗಯ್ಯ ಅನ್ನೋ ಕೇಸಲ್ಲಿ ಆ ಕೇಸನ್ನ ಬಿ ರಿಪೋರ್ಟೇ ಮಾಡಿಬಿಟ್ಟಿದ್ದಾರೆ. ಇದ್ರಿಗೆ ಯಾವ ಪ್ರಭಾವ ಒಳಗಾದರೆ ಏನು ಒಂದು ಗೊತ್ತಿಲ್ಲ, ಬಿ ರಿಪೋರ್ಟ್ ಮಾಡಿಬಿಟ್ಟವ್ರೆ, ಅನ್ಯಾಯ ಮಾಡಿದ್ದಾರೆ. ಇನ್ನೊಂದು ಏನು ಕೇಸ್ ಅದು ಇದೆ ಅಟ್ರಾಸಿಟಿ ಕೇಸ್. ಒಟ್ಟು 7 ಕೇಸ್ ಹೇಳ್ತೀನಿ ಕೇಳಿ. ನಾಗರಾಜು, ನಾಗರತ್ನಮ್ಮ, ಮಂಜುನಾಥ್, ಶಿವಾನಂದ, ಜ್ಯೋತಿ, ಜನನಾಯಕ, ಹಟ್ಟಯ್ಯ ಅಂತ 7 ಕೇಸು. 7ರಲ್ಲಿ
ಒಂದು ಮಂಜುನಾಥ್ ಅವ್ರ ಕೇಸ್ನ ಬಿ ರಿಪೋರ್ಟ್ ಮಾಡಿದ್ದಾರೆ. ಇನ್ನು 3 ಕೇಸಲ್ಲಿ ಆರೋಪಿಗಳು ಬಹಳ ಜನ ಇದ್ರು, ಎಲ್ಲರನ್ನೂ ಕೈ ಬಿಟ್ಬಿಟ್ಟು ನೆಪ ಮಾತ್ರಕ್ಕೆ ಒಂದು ಇಬ್ಬರು ಸೇರಿಸಿರ್ತಾರೆ. ಇವೆಲ್ಲ ನೋಡ್ತು ಅಂತಂದ್ರೆ ಇವ್ರ ಕರ್ತವ್ಯ ಲೋಪ ಎದ್ದು ಕಾಣ್ತಾ ಇದೆ. ಜೊತೆಗೆ ಅವರು ಅಟ್ರಾಸಿಟಿ ಕೇಸಲ್ಲಿ ಬೇಲ್ ತಡಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಯಾರನ್ನೂ ಬಂಧಿಸಲ್ಲ. ಬಂಧಿಸ್ತಾ ಇದ್ದಂಥ ಉದ್ದೇಶ ಏನಾಗುತ್ತೆ, ಅವರು ಸಾಕ್ಷಿ ನಾಶ ಮಾಡ್ತಾರೆ. ಸಾಕ್ಷಿ ನಾಶ ಮಾಡಿಸ್ಕೊಂಡಾದ್ಮೇಲೆ ನೆಕ್ಸ್ಟ್ ಚಾರ್ಜ್ ಶೀಟ್ ಮಾಡ್ಬೇಕಾದ್ರೆ ಏನೂ ಇಲ್ಲ, ಇವ್ರದೇ ತಪ್ಪು ಅನ್ನೋ ರೀತಿ ನಾವು ದೂರು ಕೊಟ್ಟಿರೋರ್ನೇ ಇವರು ತಪ್ಪು ಅಪರಾಧಿಗಳು ಅಂತ ಬಿಂಬಿಸ್ತಾ ಇದ್ದಾರೆ. ಅವ್ರ ಮೇಲೆ ಕೇಸ್ಗಳು ಹಾಕಿದ್ರೆ ಆ ಕೇಸ್ಗಳನ್ನ ಹೈಲೈಟ್ ಮಾಡ್ತಾರೆ, ನಮ್ಮ ಅಟ್ರಾಸಿಟಿ ಕೇಸ್ಗಳನ್ನ ಡಿಗ್ರೇಡ್ ಮಾಡ್ತಾ ಇದ್ದಾರೆ. ಇವೆಲ್ಲ ನೋಡ್ಕೊಂಡ್ರೆ ಇವರು ದಲಿತ ವಿರೋಧ ನೀತಿ ಎದ್ದು ಕಾಣ್ತಾ ಇದೆ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರಿತು ಅಂತ ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.